ಆಟೋಗಳಿಗೆ ಗ್ಯಾಸ್ ಇಂಧನ ಯಾವುದೇ ಇಲ್ಲ. ಇಸ್ರೇಲ್ ಇರಾನ್ನ ಮೇಲೆ ದಾಳಿ ಮಾಡಿದ ನಂತರ ಏನು ಮಧ್ಯ ಪ್ರಾಚ್ಯ ದೇಶಗಳಲ್ಲಿ ಏನು ಒಂದು ಯುದ್ಧದ ಭೀತಿಯಿಂದಾಗಿ ಮತ್ತು ಆ ಅರಬ್ ದೇಶಗಳಿಂದ ಭಾರತಕ್ಕೆ ಸೇರಿದಂತೆ ಜಗತ್ತಿಗೆ ಪೆಟ್ರೋಲಿಯಂ ಉತ್ಪನ್ನಗಳು ಸರಬರಾಜು ಆಗದ ಕಾರಣಕ್ಕಾಗಿ ಗ್ಯಾಸ್ ಇರ್ಬೋದು, ಪೆಟ್ರೋಲ್ ಡೀಸೆಲ್ನ ಕೊರತೆ ನಮ್ಮ ದೇಶದಲ್ಲೂ ಕೂಡ ಆಗಿದೆ. ಆದರೆ ಭಾರತ ದೇಶದಲ್ಲಿ ಇವತ್ತು ಗ್ಯಾಸ್ ಅಡುಗೆ ಅನಿಲ ಎನ್ನುವಂಥದ್ದು ಇವತ್ತು ಜನಸಾಮಾನ್ಯರಿಗೆ ಸಿಗದ ರೀತಿಯಲ್ಲೇ ಆಗಿದೆ. ಯುದ್ಧದ ಪರಿಣಾಮ ಒಂದು ರೀತಿ ಆದರೆ ಯುದ್ಧದ ದುಷ್ಪರಿಣಾಮ ಮತ್ತು ಯುದ್ಧದಿಂದ ಲಾಭವನ್ನು ಎಷ್ಟು ಮಾಡ್ಬೋದು ಎನ್ನುವಂಥ ರೀತಿಯಲ್ಲಿ ಯುದ್ಧವನ್ನು ಇವತ್ತು ದುರುಪಯೋಗ ಆಗುವಂಥದ್ದು ಕೂಡ ನಮ್ಮ ದೇಶದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಅಡುಗೆ ಅನಿಲ ಇವತ್ತು ಸರ್ಕಾರದಿಂದ ದೊಡ್ಡ ದೊಡ್ಡ ಹೇಳಿಕೆ ಬರ್ತಾ ಇದೆ. ಕೇಂದ್ರ ಸರ್ಕಾರದ ಮಂತ್ರಿಗಳು, ಪ್ರಧಾನಮಂತ್ರಿಗಳು ಎಲ್ಲರೂ ಕೂಡ ಹೇಳಿಕೆ ಕೊಡ್ತಾರೆ, ಭಾರತ ದೇಶದಲ್ಲಿ ಗ್ಯಾಸಿನ ಅಭಾವ ಇಲ್ಲ, ಪೆಟ್ರೋಲಿಯಂನ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದರೆ ಇವತ್ತು ಗ್ಯಾಸ್ ಅನ್ನುವಂಥದ್ದು ನಗರ ಪ್ರದೇಶದಲ್ಲಿ 25 ದಿನಕ್ಕೊಂದು ಗ್ಯಾಸ್ ಕೊಡಬೇಕಾಗಿದ್ದರೂ ಕೂಡ 2 ತಿಂಗಳಾದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ನಾವು ನಿಂತು ನೋಡಬೇಕಾದ್ರೆ ಭಾರತ ದೇಶದ ಪರಿಸ್ಥಿತಿ ಬಹುಶಃ ಇದೇ ಆಗಿರ್ಬೋದು. ನಮ್ಮ ಜಿಲ್ಲೆಯಲ್ಲಿ ಇವತ್ತು HPCL ಇರ್ಬೋದು, IOCL ಇರ್ಬೋದು, BPCL ಇಲ್ಲಿ ಎಲ್ಲ ಕಡೆ ಕೂಡ ಗ್ಯಾಸ್ ಪಾಯಿಂಟಿಂಗ್ ಸೆಂಟರ್ಗಳಿರ್ತಕ್ಕಂಥ, ರಿಫೈನರಿ ಇರ್ತಕ್ಕಂಥ ಈ ಜಿಲ್ಲೆಯಲ್ಲಿ ಈ ರೀತಿಯ ಅಭಾವಗಳಾದರೆ ಇದೊಂದು ರೀತಿಯಲ್ಲಿ ಇವತ್ತು ಯುದ್ಧದ ಘೋಷಣೆ ಆದ ದಿನದಿಂದ ಇದೊಂದು ರೀತಿಯಲ್ಲಿ ಗ್ಯಾಸ್ ಮಾಫಿಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ಸಕ್ರಿಯವಾಗಿದೆ. ಗ್ಯಾಸ್ ಮಾಫಿಯಾ ಯಾವ ಹಂತಕ್ಕೆ ಬಂದು ತಲುಪಿದೆ ಅನ್ನುವಂಥದ್ದನ್ನು ನೋಡಿದರೆ ಇದೊಂದು ಹಗರಣದ ಮಟ್ಟಕ್ಕೆ ಹೋಗಿದೆ. ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳು ಇವತ್ತು ಜನರಿಗೆ ಗ್ಯಾಸ್ಗಳನ್ನು ತಲುಪಿಸ್ತಾ ಇಲ್ಲ. ಜನರಿಗೆ ಗ್ಯಾಸ್ ಬುಕ್ಕಿಂಗ್ ಆಗೋಂಥ ದಿನದಿಂದ ಇಷ್ಟು ದಿನದ ಒಳಗಡೆ ಗ್ಯಾಸ್ ಕೊಡ್ತೇವೆ ಅಂತ ಹೇಳಿ ಒಂದು ಮೆಸೇಜ್ ಬರ್ತದೆ. ಡೆಲಿವರಿ ಆಗಿದೆ ಅನ್ನುವಂಥ ಮೆಸೇಜ್ ಬಂದಿದ್ದರೂ ಕೂಡ ಮನೆಗೆ ಗ್ಯಾಸ್ ತಲುಪಿರೋದಿಲ್ಲ. ಅಂದರೆ ಇದೊಂದು ರೀತಿಯಲ್ಲಿ ಜನರ ಗ್ಯಾಸನ್ನು ಇವತ್ತು ಕೊಳ್ಳೆ ಹೊಡೆದು ಆ ಹಗರಣ ಆಗಿ ಇದೊಂದು ದೊಡ್ಡ ರೀತಿಯ ಮಾಫಿಯಾಗಿ ಇವತ್ತು ಈ ಜಿಲ್ಲೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಜಿಲ್ಲಾಡಳಿತ ಇವತ್ತು ಸಮರ್ಪಕ ಗ್ಯಾಸ್ ವಿತರಣೆಗೆ ಯಾವುದೇ ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ. ಇವತ್ತು ಈ ರೀತಿಯ ಒಂದು ಕಾಲಸಂತೆಯಲ್ಲಿ ಗ್ಯಾಸ್ಗಳು ಇವತ್ತು ಬಿಕರಿ ಆಗ್ತಾ ಇದ್ದರೂ ಕೂಡ ಅದರ ಬಗ್ಗೆ ಯಾವುದೇ ರೀತಿಯ ನಿಗಾ ವಹಿಸದಿರ್ಬೋದು ಅಥವಾ ಈ ಬಗ್ಗೆ ಗ್ಯಾಸ್ ವಿತರಣೆಗೆ ಸಂಬಂಧಪಟ್ಟು ಇವತ್ತು ಯಾವುದಾದ್ರೂ ಒಂದು ಸಭೆಯನ್ನು ಕೂಡ ಜಿಲ್ಲಾಡಳಿತಕ್ಕೆ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ. ಒಟ್ಟಿನಲ್ಲಿ ಈ ಜಿಲ್ಲೆಯಲ್ಲಿ ಇವತ್ತು ಗ್ಯಾಸ್ ಅನ್ನುವಂಥದ್ದು 10,000 12,000ಕ್ಕೂ ಕೂಡ ಗ್ಯಾಸಿನ ಮಾರಾಟ ಆಗ್ತಾ ಇದೆ. ಈ ರೀತಿಯ ಕಾಳಸಂತೆಯಲ್ಲಿ ಈ ರೀತಿಯ ಅಕ್ರಮ ದಂಧೆಗೆ ಕಡಿವಾಣ ಹಾಕಲಿಕ್ಕೆ ಯಾಕೆ ಜಿಲ್ಲಾಡಳಿತಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎನ್ನುವಂಥ ಪ್ರಶ್ನೆ ಇದೆ. ಇವತ್ತು ಭಾರತ ದೇಶದ ಸರ್ಕಾರ ಮಾಡಿರ್ತಕ್ಕಂಥ ತಪ್ಪುಗಳು ಕಾಲದಿಂದಲೂ ಕೂಡ ಭಾರತ ದೇಶ ಇವತ್ತು ಈ ಪೆಟ್ರೋಲ್ ಡೀಸೆಲ್ನ ದರಗಳು ಇವತ್ತು ಅಮೇರಿಕದ ಡಾಲರ್ನ ಮೇಲೆ ನಿಂತಿರೋದ್ರಿಂದ ಮತ್ತು ಅಮೇರಿಕದ ಡಾಲರಿಗೆ ಭಾರತದಲ್ಲಿ ರೂಪಾಯಿಯ ಮೌಲ್ಯ ಎಷ್ಟಿದೆ ಅದರ ಮೇಲೆ ನಿಂತಿರೋದ್ರಿಂದಾಗಿ ಇವತ್ತು ಭಾರತದ ರೂಪಾಯಿ ಡಾಲರ್ನ ಎದುರಿನಲ್ಲಿ ಕುಸಿತಾ ಇರುವಂಥ ಈ ಸಂದರ್ಭದಲ್ಲಿ ಇವತ್ತು ಗ್ಯಾಸಿನ ಬೆಲೆ ಜಾಸ್ತಿ ಆಗ್ತಾ ಇದೆ, ಪೆಟ್ರೋಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಖಾಸಗಿ ಪೆಟ್ರೋಲಿಯಂ ಕಂಪನಿಗಳಲ್ಲಿ ಡೀಸೆಲ್ನ ಬೆಲೆ 122 ರೂಪಾಯಿ ಆಗಿದೆ. ಬಹುಶಃ ಈ BPCL, HPCL, IOCL ಕೂಡ ಇವತ್ತು ಪೆಟ್ರೋಲ್ ಡೀಸೆಲ್ನ ಬೆಲೆ ಯಾರಿಕೆ ಆಗ್ಬೋದು. ಇವತ್ತು ಚುನಾವಣೆಯ ಕಾರಣಕ್ಕಾಗಿ ಇವತ್ತು ಕೇರಳದಲ್ಲಿರ್ಬೋದು 5 ರಾಜ್ಯಗಳಲ್ಲಿ ಚುನಾವಣೆ ನಡೀತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ಭಾರತ ಸರ್ಕಾರ ಇವತ್ತು ಡೀಸೆಲ್ ಪೆಟ್ರೋಲ್ನ ಏರಿಕೆ ಮಾಡದೆ ಇವತ್ತು ವಿಳಂಬ ಮಾಡ್ತಾ ಇದೆ. ಒಟ್ಟಿನಲ್ಲಿ ಇವತ್ತು ನೋಡ್ಬೋದು ನಮ್ಮ ಮಂಗಳೂರಿನ HP ಪಾಯಿಂಟಲ್ಲಿ ಕೋಲಾಪುರದಿಂದ ಮಹಾರಾಷ್ಟ್ರದಿಂದ ದಿನಕ್ಕೆ 200ರಿಂದ 250 ಬುಲೆಟ್ ಟ್ಯಾಂಕರ್ಗಳು ಲೋಡ್ ಆಗಿ ಹೋಗ್ತಾ ಇದೆ. ಯಾಕೆ ಅದು ದಿಢೀರನೆ ಮಂಗಳೂರಿಗೆ ಬಂತು? ಇದುವರೆಗೆ ಬರೆದಿದ್ದಂಥ ಬುಲೆಟ್ ಟ್ಯಾಂಕರ್ಗಳು ಮಹಾರಾಷ್ಟ್ರದಿಂದ ಕೋಲಾಪುರದಿಂದ ಯಾಕೆ ಮಂಗಳೂರಿಗೆ ಬರ್ತಾ ಇದೆ? ಯಾಕೆ ಮಂಗಳೂರಿನಿಂದ ಮಹಾರಾಷ್ಟ್ರಕ್ಕೆ ಬೇಕಾದಷ್ಟು ಗ್ಯಾಸ್ ಹೋಗ್ತದೆ, ಮಂಗಳೂರಿನಿಂದ ಬೇಕಾದಷ್ಟು ಗ್ಯಾಸ್ಗಳು ಗೋವಾ ರಾಜ್ಯಗಳಿಗೆ ಹೋಗ್ತದೆ, ಯಾಕೆ ಕರ್ನಾಟಕಕ್ಕೆ ಸರಬರಾಜು ಆಗ್ತಾ ಇಲ್ಲ? ಈ ಪ್ರಶ್ನೆ ಇವತ್ತು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಕರ್ನಾಟಕ ಮತ್ತು ಕೇರಳಕ್ಕೆ ಇವತ್ತು ಗ್ಯಾಸ್ಗಳನ್ನು ಸರಬರಾಜು ಮಾಡಲಿಕ್ಕೆ ಯಾಕೆ ಈ MRPLಗೆ ಈ HPCLನವರಿಗೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿದರೆ ಇದು ಒಂದು ರಾಜಕೀಯ. BJP ಆಡಳಿತ ಇರ್ತಕ್ಕಂಥ ರಾಜ್ಯಗಳಿಗೆ ಗ್ಯಾಸ್ಗಳನ್ನ ಕೊಡ್ತಾ ಇದ್ದಾರೆ. BJP ಹತ್ರ ಕರ್ನಾಟಕದಲ್ಲಿ ಅಭಾವ ಸೃಷ್ಟಿ ಆಗ್ತಾ ಇದ್ದರೆ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ?
ಕರ್ನಾಟಕ ಸರ್ಕಾರಕ್ಕೆ ಯಾಕೆ ಕರ್ನಾಟಕದ ಜನರಿಗೆ ಬೇಕಾದಷ್ಟು ಗ್ಯಾಸ್ಗಳನ್ನು ಕೊಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅನ್ನೋಂಥ ಪ್ರಶ್ನೆ ಇದೆ. ಇವತ್ತು ಈ ಗ್ಯಾಸ್ ಇವತ್ತು ಮಾಫಿಯಾ ಇವತ್ತು ಗ್ಯಾಸ್ ಹಗರಣ ಆಗಿದೆ. ಜಿಲ್ಲಾಡಳಿತ ಮಾತಾಡ್ತಾ ಇಲ್ಲ, ಜನಪ್ರತಿನಿಧಿಗಳು ಮಾತಾಡ್ತಾ ಇಲ್ಲ, ಸರ್ಕಾರದಿಂದ ಸುಳ್ಳು ಹೇಳಿಕೆಗಳು ಮಾತ್ರ ಬರ್ತಾ ಇದೆ. ಜನ ಇವತ್ತು 50-60 ದಿವಸ ಆದರೂ ಕೂಡ ಜನರಿಗೆ ಗ್ಯಾಸ್ಗಳು ಸಿಗ್ತಾ ಇಲ್ಲ. ಅದರ ಪರಿಣಾಮವಾಗಿ ಈ ಜಿಲ್ಲೆಯ ಉತ್ಪಾದನಾ ಕ್ಷೇತ್ರದ ಮೇಲೆ, ವ್ಯಾಪಾರ ಕ್ಷೇತ್ರದ ಮೇಲೆ ದೊಡ್ಡ ಹೊಡೆತ ಬೀರ್ತಾ ಇದೆ. ಇಲ್ಲಿನ ಹೋಟೆಲ್ ಉದ್ಯಮಗಳು ಮುಚ್ಚುತ್ತಾ ಇವೆ. ಇಲ್ಲಿ ಬಾಡಿಗೆ ಮನೆಯಲ್ಲಿ ವಾಸ ಇರತಕ್ಕಂಥ ಕಾರ್ಮಿಕರು ಮಂಗಳೂರು ಬಿಟ್ಟು ದೂರ ಅವರ ಊರಿಗೆ ವಲಸೆ ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವತ್ತು ಈ ಗ್ಯಾಸಿನ ಅಭಾವವನ್ನು ಇವತ್ತು ನಿಯಂತ್ರಣ ಮಾಡದೇ ಇದ್ದರೆ ಅಥವಾ ಕಾಳಸಂತೆಯಲ್ಲಿ ಈ ಗ್ಯಾಸ್ ಮಾರಾಟವನ್ನು ಕಡಿವಾಣ ಹಾಕದಿದ್ದರೆ ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಆರ್ಥಿಕತೆ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರಲಿಕ್ಕಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ಇವತ್ತು ಗ್ಯಾಸ್ ಏಜೆನ್ಸಿಯವರು ನಾವು ಇವತ್ತು ಸಾಂಕೇತಿಕವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ. ನಾವು ನಮ್ಮ ಹೋರಾಟವನ್ನು ಇವತ್ತು ಈ ಹೋರಾಟದ ಮೂಲಕ ನಾವು ಸ್ಥಳೀಯ ಮಟ್ಟಕ್ಕೆ ಹೋರಾಟವನ್ನು ಕೊಂಡೋಗ್ತಾ ಇದ್ದೇವೆ. ಸ್ಥಳೀಯ ಮಟ್ಟದಲ್ಲಿ ಹೋರಾಟದಿಂದ ಈ ಸಮಸ್ಯೆಗಳು, ಗ್ಯಾಸ್ ಅಭಾವದ ಸಮಸ್ಯೆ ಪರಿಹಾರ ಆಗದಿದ್ದರೆ ನಾವು ಪ್ರತಿಯೊಂದು ಗ್ಯಾಸ್ ಏಜೆನ್ಸಿಗಳು ಯಾವ್ಯಾವ ಗ್ಯಾಸ್ ಏಜೆನ್ಸಿಗಳು ಜನರಿಗೆ ಸಮರ್ಪಕವಾಗಿ ಗ್ಯಾಸ್ ವಿತರಣೆ ಮಾಡ್ತಾ ಇಲ್ವೋ ಅಂಥ ಗ್ಯಾಸ್ ಏಜೆನ್ಸಿಗಳ ವಿರುದ್ಧವೂ ಕೂಡ ಹೋರಾಟ ಮಾಡ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈ ಮೂಲಕ ಕೊಡ್ತಾ ಇದ್ದೀವಿ. ಅಬ್ದುಲ್ ತಯ್ಯೂಬ್, DYFI ಮಂಗಳೂರು ಕಾರ್ಯದರ್ಶಿ. ಅದೇ ರೀತಿ ಅಮೇರಿಕ, ಇಸ್ರೇಲ್ ಜಂಟಿಯಾಗಿ ಇರಾನ್ ಮೇಲೆ ಏನು ಯುದ್ಧ ಘೋಷಿಸಿ ಯುದ್ಧ ನಡೆಯುತ್ತಿರುವ ಪರಿಣಾಮವಾಗಿ ದೇಶಾದ್ಯಂತ ಇಂಧನ, ಅನಿಲ, ಹಲವು ರೀತಿಯ ಸಮಸ್ಯೆಗಳನ್ನು ಇಲ್ಲಿಯ ದೇಶಾದ್ಯಂತ ಜನರು ಎದುರಿಸ್ತಾ ಇದ್ದಾರೆ. ಈಗಾಗಲೇ ಒಂದು ಕಡೆಯಲ್ಲಿ ಇದರ ಏನು ಯಾವ ರೀತಿಯಲ್ಲೂ ಜನರು ಈ ಅನಿಲಕ್ಕಾಗಿ ಬೇರೆ ಬೇರೆ ರೀತಿಯಲ್ಲಿ ಕಚೇರಿಗಳಿಗೂ ಇಂಧನ ಏಜೆನ್ಸಿಗಳ ಬಳಿ ಹೋಗಿ ತಮಗೆ ಅಗತ್ಯ ಇರುವ ಎಲ್ಲೂ ಬೇಡಿಕೆ ಇಟ್ಟರು ಜನರಿಗೆ ಸಿಗದಂಥ ಪರಿಸ್ಥಿತಿ. ಇಲ್ಲಿಯ ಮನೆಗಳಿಗಿರ್ಬೋದು, ಇಲ್ಲಿಯ ಹೋಟೆಲ್ಗಳಿಗಿರ್ಬೋದು ಅಥವಾ ಹಾಸ್ಟೆಲ್ ಇರ್ಬೋದು. ಇಲ್ಲಿ ನಮ್ಮಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 300ರಷ್ಟು ಹಾಸ್ಟೆಲ್ಗಳಿದೆ. ಹಾಸ್ಟೆಲ್ ವಿದ್ಯಾರ್ಥಿಗಳು ಇದರಿಂದ ಸಮಸ್ಯೆ ಎದುರಿಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ದೇಶಾದ್ಯಂತ ಈ ಅನಿಲದ ಸಮಸ್ಯೆಗಳನ್ನು ಜನರು ನಿರಂತರವಾಗಿ ಯುದ್ಧ ಪ್ರಾರಂಭವಾದ ದಿನದಿಂದ ಎದುರಿಸ್ತಾ ಬರ್ತಾ ಇದ್ದಾರೆ. ಒಂದೆಡೆಯಲ್ಲಿ ಇಲ್ಲಿ ಗ್ಯಾಸ್ ಲಭ್ಯವಿದೆ, ಯಾವುದೇ ತೊಂದರೆ ಇಲ್ಲ ಅಂತ ಒಂದು ರೀತಿಯಲ್ಲಿ ಸರ್ಕಾರ ಇರ್ಬೋದು, ಕೇಂದ್ರ ಇರ್ಬೋದು, ಅದೇ ರೀತಿ ಇಲ್ಲಿಯ MP ಗಳಿರ್ಬೋದು ಮಾತಾಡ್ತಾರೆ. ಆದರೆ ನಿಜವಾಗಿ ನೋಡೋದಾದರೆ ಇಲ್ಲಿ ಜನರು ಇದಕ್ಕಾಗಿ ಪರದಾಡ್ತಾ ಇದ್ದಾರೆ. ಎಲ್ಲೂ ದುಡ್ಡು ಕೊಟ್ಟರು ಇಲ್ಲಿ ಜನರಿಗೆ ಒಂದು ಪ್ರಾಮಾಣಿಕ ರೀತಿಯಲ್ಲಿ ಯಾವುದು ಮುಂಚಿನ ರೀತಿಯಲ್ಲಿ ಜನರು ಬುಕ್ಕಿಂಗ್ ಮಾಡಿದರೆ ಸಿಗ್ತಾ ಇತ್ತು, ಆ ರೀತಿಯಲ್ಲಿ ಇವಾಗ ದೊರೀತಾ ಇಲ್ಲ. 25 ದಿನ 12 ದಿನ ಇನ್ನಷ್ಟು ಕಾಲಾವಕಾಶಗಳಲ್ಲೂ ಕಾಯ್ದರೂ ಸಹ ಜನರಿಗೆ ಸಿಗ್ತಾ ಇಲ್ಲ. ಇನ್ನೊಂದೆಡೆ ಆಟೋ ರಿಕ್ಷಾಗಳಿರ್ಬೋದು, ಎಲ್ಲ ಪಂಪ್ಗಳಲ್ಲಿ ಗ್ಯಾಸ್ ಎಲ್ಲೂ ಸಿಗುತ್ತೆ. ಅಲ್ಲಿ 1 ಕಿಲೋಮೀಟರ್ ಗಟ್ಟಲೆ ರಿಕ್ಷಾಗಳು ಪಾರ್ಕಿಂಗ್ ಮಾಡುವಂಥದ್ದು, ಗ್ಯಾಸ್ಗಾಗಿ ರಿಕ್ಷಾಗಳನ್ನು ದೂಡ್ತಾ ಹೋಗುವಂಥ ಪರಿಸ್ಥಿತಿ. ಇದರಿಂದ ಜನರ ಬದುಕಿಗೆ ನೇರವಾಗಿ ಪರಿಣಾಮ ಆಗ್ತಾ ಇದೆ. ಏನು ಇವಾಗ ಬ್ಲ್ಯಾಕಲ್ಲಿ ದಂಧೆಗಳು ನಡ್ತಾ ಇದೆ. ಈಗಾಗಲೇ ಬೆಂಗಳೂರು ಅಂತ ನಗರಗಳಲ್ಲಿ ಹಲವಾರು ಗ್ಯಾಸ್ ಈ ರೀತಿ ಹೊರಗೆ ಬ್ಲ್ಯಾಕಲ್ಲಿ ಕೊಡುವಂಥದ್ದನ್ನು ಈಗಾಗಲೇ ಅಲ್ಲಿ ಹಿಡಿದಿದ್ದಾರೆ. ಎಷ್ಟೋ ಜನರನ್ನು ಹಿಡಿದಿದ್ದಾರೆ. ಅಡುಗೆ ಅನಿಲ, ಮನೆಯವರಿಗೆ ನೀಡಬೇಕಾದ ಅನಿಲಗಳನ್ನು ಹೊರ ಹೋಟೆಲ್ಗಳಲ್ಲಿ ಇರ್ಬೋದು, ಬಾರ್ಗಳಿಗೆ ಇರ್ಬೋದು ಹೆಚ್ಚಿನ ದರಕ್ಕಾಗಿ ಸಪ್ಲೈ ಮಾಡುವಂಥದ್ದು. ಒಂದು ಕಡೆ ಯುದ್ಧದ ಪರಿಣಾಮವಾಗಿ ಜನರು ತೊಂದರೆ ಅನುಭವಿಸ್ತಾ ಇದ್ದರೆ, ಇನ್ನೊಂದು ಕಡೆ ಅದು ಸರ್ಕಾರದ ಮೂಲದಿಂದನೇ ಬಂದು ಅಡುಗೆ ಅನಿಲಗಳು ಇವತ್ತು ಬ್ಲ್ಯಾಕ್ ರೀತಿಯಲ್ಲಿ ದಂಧೆಗಳು ನಡೀತಾ ಇದೆ. ಇದಕ್ಕೆ ಕಡಿವಾಣ ಹಾಕಬೇಕು. ಜನರಿಗೆ ಏನು ನಿಗದಿತ ಸಮಯದಲ್ಲಿ ಅನಿಲಗಳು ದೊರೆಯಬೇಕು ಅಂತ ಇವತ್ತು ನಾವು DYFI ವತಿಯಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇನ್ನೊಂದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಮುಖವಾಗಿ ಇಲ್ಲಿ ಏನು ನಮ್ಮ ಭಾಳಷ್ಟು ಬೋಟ್ಗಳಿದೆ, 2000ಕ್ಕೆ ಸಮೀಪದಲ್ಲಿ ಬೋಟ್ಗಳಿದೆ. ಬೋಟ್ಗಳಲ್ಲಿ ಇವಾಗ ಹೆಚ್ಚಿನವರು ಮುಂಚಿನ ರೀತಿಯಲ್ಲಿ ಗ್ಯಾಸ್ ಸ್ಟವ್ ಇದ್ದರೂ ಇವಾಗ ಎಲ್ಲ ಗ್ಯಾಸ್ಗೆ ಡಿಪೆಂಡ್ ಆಗಿದ್ದಾರೆ ಜಾಸ್ತಿ. ಅವರು ದೊಡ್ಡ ದೊಡ್ಡ ಬೋಟ್ಗಳು ಗ್ಯಾಸ್ ಅನಿಲಗಳನ್ನೇ ಬಳಕೆ ಮಾಡ್ತಾ ಇದ್ದಾರೆ. ಅವರಿಗೆ ಸರಿಯಾದ ವ್ಯವಸ್ಥೆಗಳಿಲ್ಲ. ಗ್ಯಾಸ್ಗಾಗಿ ಏನು ಮನೆಗಳಿಗೆ ಸಬ್ಸಿಡಿ ರೂಪದಲ್ಲಿ ಗ್ಯಾಸ್ಗಳು ಅವರಿಗೆ ಇರ್ತಿರಲಿಲ್ಲ. ಅವರು ಈ ಹೊರಗಿನ ಏಜೆನ್ಸಿ ರೂಪದಲ್ಲಿ ವಾಣಿಜ್ಯ ಅನಿಲಗಳನ್ನೇ ಅವರು ಸಹ ಬಳಸ್ತಾ ಇದ್ದರು. ಈಗ ಭಾಳಷ್ಟು ಬೋಟ್ಗಳು ಸಹ ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆಯಲ್ಲಿ ಮೊನ್ನೆ UT ಖಾದರ್ ಸ್ಪೀಕರ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಬೋಟಿನ ಡೀಸೆಲ್ ಇಂಧನಕ್ಕೆ ಇರ್ಬೋದು ಅಥವಾ ಈ ಏನು ಬೋಟಿನ RC ನೀಡಿದರೆ ಬೋಟ್ ಅವರಿಗೆ ಅನಿಲವನ್ನು ಪೂರೈಸಬೇಕು ಅಂತ ಹೇಳ್ತಾ ಇದ್ದಾರೆ. ಆದರೆ ಅದನ್ನು ಯಾರಿಗೆ ಪೂರೈಕೆ ಮಾಡಬೇಕು, ಯಾರಿಗೆ ನೀಡಬೇಕು
ಬಡಿಬೇಕು ಅನ್ನೋದು ಸ್ಪಷ್ಟವಾಗಿಲ್ಲ. ಯಾವುದೇ ಒಂದು ಸರಿಯಾದ ಏಜೆನ್ಸಿಗಳ ಮಾಹಿತಿಗಳು ಇಲ್ಲ. ಯಾರ ಮುಖಾಂತರ ಬಡಿಬೇಕು ಅನ್ನೋದು ಮಂಗಳೂರು ಧಕ್ಕೆಯಲ್ಲಿಲ್ಲ. ಅಲ್ಲಿ ಸಹ ಬ್ಲ್ಯಾಕಲ್ಲಿ ಇವಾಗ ಹೆಚ್ಚಿನ ದುಡ್ಡು ಕೊಟ್ಟು ಮೀನುಗಾರರು ಇರ್ಬೋದು, ಬೋಟಿನ ಮಾಲೀಕರು ಇರ್ಬೋದು, ಅನಿಲವನ್ನು ಪಡೆಯುವಂಥ ಪರಿಸ್ಥಿತಿ. ಒಟ್ಟಾರೆಯಾಗಿ ಈ ಜಿಲ್ಲೆಯಲ್ಲಿರ್ಬೋದು, ರಾಜ್ಯದಲ್ಲಿರ್ಬೋದು, ದೇಶದಲ್ಲಿ ಜನರು ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ಸಮಸ್ಯೆ ಕೂಡಲೇ ಪರಿಹಾರ ಆಗಬೇಕು. ಸರ್ಕಾರಕ್ಕೆ ನಾವು ಒತ್ತಾಯಿಸುವುದಂದರೆ ಈ ಮುಂಚಿನ ರೀತಿಯಲ್ಲಿ ಏನು ಸರ್ಕಾರ ಈಗಾಗಲೇ ಹೇಳ್ತಾ ಇದೆ, ಯಾವುದೇ ತೊಂದರೆ ಇಲ್ಲ, ಅನಿಲಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ರೀತಿಯಲ್ಲಿ ಪ್ರಾಬ್ಲಮ್ಗಳಿಲ್ಲ, ಇಲ್ಲಿಗೆ ಅನಿಲಗಳು ಬರುವ ಮಾಹಿತಿ ಗ್ಯಾಸ್ಗಳು ಹಾರ್ಬಾರ್ಗೆ ಬರುತ್ತೆ ಅಂತ ಮಾಹಿತಿಗಳು ನ್ಯೂಸಲ್ಲಿ ಬರ್ತಾ ಇದೆ. ಆದರೆ ಜನರಿಗೆ ಸಿಗ್ತಾ ಇಲ್ಲ. ಇದು ಜನರಿಗೆ ದೊರೆಯಬೇಕು, ನಿಗದಿತ ಸಮಯದಲ್ಲಿಯೇ ಜನರಿಗೆ ಇದು ದೊರೆಯಬೇಕು ಅಂತ ಆಗ್ರಹಿಸ್ತಾ ಇದ್ದೇವೆ. ಅದೇ ರೀತಿ ಏನು ಮೀನುಗಾರರು ಇದ್ದಾರೆ, ಮಂಗಳೂರು ಧಕ್ಕೆಯಲ್ಲಿ ಭಾಳಷ್ಟು ಮೀನುಗಾರರು ಇದ್ದಾರೆ, ಅವರು ಗ್ಯಾಸ್ ಅನಿಲಗಳು ಸಮಯಕ್ಕೆ ಸಿಗ್ತಾ ಇಲ್ಲ. ಅವರಿಗೂ ಸಮಯಕ್ಕೆ ಸಿಗುವಂಥ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಮಂಗಳೂರು ಧಕ್ಕೆ ಇರ್ಬೋದು, ಕರ್ನಾಟಕ ರಾಜ್ಯಾದ್ಯಂತ ಮೀನುಗಾರರಿಗೂ ಯಾವ ರೀತಿಯಲ್ಲಿ ಮನೆಗಳಿಗೆ ಅಡುಗೆ ಅನಿಗೆಲ್ಲ ಸಬ್ಸಿಡಿ ರೀತಿಯಲ್ಲಿ ಕೊಡ್ತಾರೆ, ಬೋಟವರಿಗೂ ಅದೇ ರೀತಿಯ ಅಡುಗೆ ಅನಿಲ ಸಬ್ಸಿಡಿ ರೂಪದಲ್ಲಿ ಕೊಡುವಂಥ ವ್ಯವಸ್ಥೆ ಮಾಡಬೇಕು. ಅದೇ ರೀತಿ ಮೀನುಗಾರರಿಗೆ ಕೂಡಲೇ ಇಂಧನ ಇರ್ಬೋದು, ಅದೇ ರೀತಿ ಗ್ಯಾಸ್ ಇರ್ಬೋದು, ಸಮಯಕ್ಕೆ ಸರಿಯಾಗಿ ಪೂರೈಸುವಂಥ ಜವಾಬ್ದಾರಿ ಸರ್ಕಾರ ವಹಿಸಿ ಇದಕ್ಕೆ ಕ್ರಮ ಅನುಸರಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇವೆ. ಒಂದು ಕಡೆಯಲ್ಲಿ ದೊಡ್ಡವರಿಗೆ ಬ್ಲ್ಯಾಕ್ ರೂಪದಲ್ಲಿ ಇವರು ದೊಡ್ಡ ಮೊತ್ತಕ್ಕೆ ಕೊಡ್ತಾರೆ. ಅಲ್ಲಿ ಯಾರು ಬಲಶಾಲಿ ಶಕ್ತಿ ಇದ್ದಾರೆ, ಸ್ವಲ್ಪ ದೊಡ್ಡ ಧನಿಕರಿದ್ದಾರೆ, ಅವರಿಗೆ ಇವರು ಏನು ಸಪ್ಲೈ ಮಾಡ್ತಾ ಇದ್ದಾರೆ. ಬ್ಲ್ಯಾಕಲ್ಲಿ ಕೆಲವರು ಕೊಡ್ತಾ ಇದ್ದಾರೆ, ಹೆಚ್ಚಿನ ಮೊತ್ತಕ್ಕೆ ಕೊಡ್ತಾ ಇದ್ದಾರೆ. ಅದೇ ಮಂಗಳೂರು ಧಕ್ಕೆಯಲ್ಲಿರುವ ಪಂಪ್ಗಳು, ಕೆಲವೊಂದು ಪಂಪ್ಗಳಲ್ಲಿ ಮಾತ್ರ ಇವಾಗ ಡೀಸೆಲ್ ಸಿಗ್ತಾ ಇದೆ. ಏನು ಕೇಂದ್ರದ ಮಂತ್ರಿಗಳು ಕಳೆದೊಮ್ಮೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದರು, ಯಾವುದೇ ಕಾರಣಕ್ಕೂ ಬೋಟ್ ಅವರಿಗೆ ನಾವು ಡೀಸೆಲ್ ದರವನ್ನು ಹೆಚ್ಚಿಸಲ್ಲ ಅಂತ. ಇಲ್ಲಿ ಆದರೆ ಇಲ್ಲಿ ಇರುವ ಪಂಪ್ಗಳು ಈಗಾಗಲೇ ದರವನ್ನು ಹೆಚ್ಚಿಸಿದ್ದಾರೆ. ಕೆಲವೊಂದು ಪಂಪ್ಗಳು ನಮಗೆ ಡೀಲರ್ಶಿಪ್ ಇಲ್ಲ, ನಾವು ಕನ್ಸ್ಯೂಮರ್ ಅಂತ ಹೇಳಿ ಅವರು ಕೆಲವರು ಈಗಾಗಲೇ ದರವನ್ನು ಹೆಚ್ಚಿಸಿದ್ದಾರೆ. ಕೆಲವರಿಗೆ ಕೂಪನ್ ಅಂತ ಪ್ರೊವೈಡ್ ಮಾಡ್ತಾ ಇದ್ದಾರಂತೆ. ಆದರೆ ಕೂಪನ್ ಕೊಟ್ಟು ಸಹ ಭಾಳಷ್ಟು ಬೋಟ್ಗಳಿಗೆ, ಸಣ್ಣವರಿಗೆ, ಸಣ್ಣ ಬೋಟ್ಗಳಿಗೆ, ಸಣ್ಣ ದುಡಿಮೆಯಲ್ಲಿರುವ ಕರೆ ಬೋಟ್ಗಳಿಗೆ, ಇಂಥವರಿಗೆಲ್ಲ ಭಾಳಷ್ಟು ಧಕ್ಕೆಯಲ್ಲಿ ಸಹ ತೊಂದರೆ ಆಗ್ತಾ ಇದೆ. ಇದಕ್ಕೆ ಇಲ್ಲಿಯ ಜಿಲ್ಲಾಡಳಿತ ಮೀನುಗಾರರ ಸಮಸ್ಯೆಯನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ಅವರ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ. ಇವತ್ತು ಅಡುಗೆಗೆ ಬಳಸ್ತಕ್ಕಂಥ ಏನು ಅಡುಗೆ ಅನಿಲ ಏನಿದೆ, ಇದು ಇವತ್ತು ಅಭಾವ ಸೃಷ್ಟಿಯಾಗಿದೆ. ಈ ಅಭಾವ ಸೃಷ್ಟಿಗೆ ನಿಜವಾದ ಕಾರಣ ಯಾರು ಅಂತ ಕೇಳಿದೆ, ನಮ್ಮನ್ನು ಆಳುವಂಥ ಕೇಂದ್ರ ಸರ್ಕಾರ, BJP ಆಡಳಿತದ ವೈಫಲ್ಯವು ಇದಕ್ಕೆ ನೇರ ಹೊಣೆ ಅನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ಬಹಳ ಮುಖ್ಯವಾಗಿ ಏನು ಅಮೆರಿಕ ಮತ್ತು ಇರಾನ್ ದೇಶದ ಮೇಲೆ ಯುದ್ಧವನ್ನು ಸಾರಿದಂಥ ಸಂದರ್ಭದಲ್ಲಿ ಆ ನಂತರ ದಿನಗಳಲ್ಲಿ ಸೃಷ್ಟಿಯಾಗಿದ್ದಂಥ ಗ್ಯಾಸ್ನ ಅಭಾವ ಅಥವಾ ಪೆಟ್ರೋಲ್ ಡೀಸೆಲ್ನ ಕೊರತೆ ಏನಿದೆ, ಇದನ್ನು ಸರಿದೂಗಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಸಂದರ್ಭಕ್ಕೆ ಅನುಗುಣವಾಗಿ ಮಧ್ಯಪ್ರವೇಶ ಮಾಡಿ ಆ ಸಮಸ್ಯೆಯನ್ನು ಬಗೆಹರಿಸುವಂಥ ನಿಟ್ಟಿನಲ್ಲಿ ಯಾವುದೇ ಒಂದು ಕೆಲಸವನ್ನು ಮಾಡಿಲ್ಲ. ಅದಕ್ಕೆ ಬದಲಾಗಿ ಇಲ್ಲಿಯ ಸಂಘ ಪರಿವಾರ ಮತ್ತು ಇಲ್ಲಿಯ ಸಂಘ ಪರಿವಾರದ ಕಾಳಾಳು ಯಾರಿದ್ದಾರೆ, ಅವರು ಇಸ್ರೇಲ್ ದೇಶದ ನೆತನ್ಯಾಹುಗೆ ಮತ್ತು ಅಮೆರಿಕದ ಟ್ರಂಪ್ಗೆ ಬೆಂಬಲ ಸೂಚಿಸುವಂಥ ಆ ರೀತಿಯ ಹೇಳಿಕೆಗಳನ್ನು ಮತ್ತು ಯುದ್ಧವನ್ನು ವಿಜೃಂಭಿಸುವ ಮತ್ತು ಹಿಂದೂ ಮುಸಲ್ಮಾನರ ರೀತಿಯಲ್ಲಿ ಒಂದು ಧರ್ಮದ ಆಧಾರದಲ್ಲಿ ನೋಡುವ ರೀತಿಯಲ್ಲಿ ಯುದ್ಧವನ್ನು ನೋಡಿದ್ದಾರೆ. ಇವಾಗ ನಮಗೆ ನಿಜಕ್ಕೂ ಇದರ ಸಮಸ್ಯೆ, ಒಂದು ಯುದ್ಧ ಸಂಭವಿಸಿದ್ದರೆ ಅದರಲ್ಲಿ ಏನು ಸಮಸ್ಯೆ ಈ ದೇಶಕ್ಕೆ ಕಾಡಲಿಕ್ಕಿದೆ ಅಥವಾ ಈ ದೇಶದ ಜನರು ಯಾವ ಸಮಸ್ಯೆಗೆ ಒಳಗಾಗಲಿಕ್ಕಿದ್ದಾರೆ ಅನ್ನೋದನ್ನು ಇವತ್ತು ನಾವು ನಿಜಕ್ಕೂ ಪರಿಸ್ಥಿತಿಯನ್ನು ಆ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. ನೋಡಿ, ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಪರಿಸ್ಥಿತಿಯನ್ನೇ ನೋಡುವ. ಬೆಂಗಳೂರಲ್ಲಿ ಆಟೋ ಚಾಲಕರು ಯಾವ್ಯಾವ ಊರಿಂದ ತಮ್ಮ ಬದುಕನ್ನು ಕಟ್ಟಲಿಕ್ಕೋಸ್ಕರ ಬೆಂಗಳೂರು ನಗರ ಭಾಗಕ್ಕೆ ಏನು ರಾಜ್ಯದ ರಾಜಧಾನಿಗೆ ತಲುಪಿದ್ದಾರೆ. ಅಲ್ಲಿ ಆಟೋ ಚಾಲಕರಾಗಿ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಗ್ಯಾಸ್ ಸಿಗ್ತಾ ಇಲ್ಲ. ಅವರ ಬದುಕೆ ಇವತ್ತು ಹೈರಾಣಾಗಿದೆ. ಆದರೆ ಅವರ ಬದುಕನ್ನು, ಅವರಿಗೆ ಬೇಕಾದಂಥ ಗ್ಯಾಸನ್ನು ತಲುಪಿಸುವಂಥ ಕೆಲಸವನ್ನು ಇಲ್ಲಿ ಆಡಳಿತ BJP ಸರ್ಕಾರ ಅಥವಾ ಇಲ್ಲಿಯ ರಾಜ್ಯ ಸರ್ಕಾರ ಸಮಗ್ರವಾಗಿ ಮಧ್ಯಪ್ರವೇಶ ಮಾಡುವಂಥ ಕೆಲಸಗಳನ್ನು ಮಾಡ್ತಾ ಇಲ್ಲ. ನೋಡಿ, ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಅಡುಗೆ ಅನಿಲದ ಬಹಳ ದೊಡ್ಡ ಕೊರತೆಯನ್ನು ಜನ ಅನುಭವಿಸ್ತಾ ಇದ್ದಾರೆ. ಏನು ಅಡುಗೆ ಅನಿಲ ಇಲ್ಲದ ಸಂದರ್ಭದಲ್ಲಿ ನಗರ ಭಾಗಕ್ಕೆ 25 ದಿನಗಳ ಏನು ಅಂತರದಲ್ಲಿ ಬುಕ್ಕಿಂಗ್ ಹಾಕುವ ಒಂದು ಸೌಲಭ್ಯ, ಅಥವಾ ಗ್ರಾಮೀಣ ಭಾಗಕ್ಕೆ 45 ದಿನ, ಇವತ್ತು ಅಷ್ಟು ದಿನ ಇದ್ದು ಜಾಸ್ತಿ ದಿನ 1 ತಿಂಗಳು ಕಳೆದರೂ ಕೂಡ ಬುಕ್ಕಿಂಗ್ ಯಾರು ಸ್ವೀಕಾರ ಮಾಡಿದ್ದಾರೆ, ಬುಕ್ಕಿಂಗ್ ಹಾಕಿದವರಿಗೂ ಕೂಡ ಇವತ್ತು ಗ್ಯಾಸ್ ಸೌಲಭ್ಯ ಸಿಗ್ತಾ ಇಲ್ಲ. ಅದರ ಸೌಲಭ್ಯವನ್ನು ಅದಕ್ಕೆ ಒದಗಿಸುವಂಥ ಕೆಲಸವನ್ನು ಈ ಗ್ಯಾಸ್ ಏಜೆನ್ಸಿಗಳು ಮಾಡ್ತಾ ಇಲ್ಲ. ಆ ಸಂದರ್ಭ
ಸಂದರ್ಭದಲ್ಲಿ ಇಲ್ಲಿಯ ಜಿಲ್ಲಾಧಿಕಾರಿಗಳು ಏನು ಹೇಳಿದರು? ಜಿಲ್ಲಾಧಿಕಾರಿ ಹೇಳಿದರು ಇಲ್ಲಿ ಕೊರತೆ ಇಲ್ಲ, ದಾಸ್ತಾನು ನಮಗೆ ಬೇಕಾದಷ್ಟು ಇದೆ ಅನ್ನೋದನ್ನು ಇಲ್ಲಿಯ ಮಾನ್ಯ ಜಿಲ್ಲಾಧಿಕಾರಿ ಹೇಳಿದರು. ಆದರೆ ಜಿಲ್ಲಾಧಿಕಾರಿಗಳು ಹೇಳಿದಷ್ಟೇ ಕೇವಲ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಕೂಡ ಜನರಿಗೆ ತಲುಪ್ತಾ ಇದೆಯಾ? ಅವರು ಗ್ಯಾಸನ್ನು ಬಳಸ್ತಾ ಇದ್ದಾರಾ? ಅಡುಗೆ ಅನಿಲ ಅದರಿಂದ ಕೊರತೆ ಆಗ್ತಾ ಇದೆಯಾ ಅನ್ನೋದನ್ನು ನಿಜಕ್ಕೂ ಗ್ರೌಂಡ್ ರಿಪೋರ್ಟನ್ನು ನೋಡುವಂಥ ಕೆಲಸವನ್ನು ಇಲ್ಲಿಯ ಜಿಲ್ಲಾಧಿಕಾರಿಗಳು ಮಾಡಿಲ್ಲ. ಕೇವಲ ತೇಪೆ ಸಾರಿಸುವಂಥ ಕೇವಲ ಒಂದು ಕಚೇರಿಯಲ್ಲಿ ಕೂತು ಹೇಳಿಕೆಯನ್ನು ಅಷ್ಟೇ ನೀಡಿದ್ದಾರೆ. ಮತ್ತೊಂದು ಕಡೆ ಇಲ್ಲಿಯ ಏನು ಸಂಸದರು ಅಥವಾ ಇಲ್ಲಿಯ ಶಾಸಕರು, BJPಯ ಶಾಸಕರು ಸಂಸದರು ಇಲ್ಲಿ ಇದ್ದಾರೆ. ಅವರು ಇವತ್ತು ಚುನಾವಣೆಯ ಪ್ರಶ್ನೆ ಇಟ್ಕೊಂಡು ಕೇರಳ ರಾಜ್ಯಕ್ಕೆ ಹೋಗಿ ಮಂಗಳೂರನ್ನು ಅಭಿವೃದ್ಧಿಯ ಪ್ರಶ್ನೆಯನ್ನು ಮಾತಾಡ್ತಾ ಇದ್ದಾರೆ. ಅಥವಾ ಇಲ್ಲಿಯ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ನಾವು ನಿಜಕ್ಕೂ ಒಂದು ಒಳ್ಳೆಯ ಆಡಳಿತವನ್ನು ಕೇಂದ್ರ ಸರ್ಕಾರ ಕೊಟ್ಟಿದೆ ಅನ್ನೋ ರೀತಿಯಲ್ಲಿ ಇವತ್ತು ಹೇಳಿಕೆಯನ್ನು ಚುನಾವಣೆ ಸಂದರ್ಭದಲ್ಲಿ ಹತ್ತಿರದ ಕೇರಳಕ್ಕೆ ಹೋಗಿ ಅಲ್ಲಿ ಭಾಷಣ ಮಾಡ್ತಾ ಇದ್ದಾರೆ. ನಿಜಕ್ಕೂ ಇಲ್ಲಿಯ ಜನರ ಸಮಸ್ಯೆ ಬಗೆಹರಿದಿದೆಯಾ? ನೋಡಿ, ಕನಿಷ್ಠ ನಮಗೆ ಮೂಲಭೂತ ಸೌಕರ್ಯ ಅಡುಗೆ ಅನಿಲನ ಕೊಡಲಿಕ್ಕೆ ಇವರಿಂದ ಸಾಧ್ಯ ಆಗ್ತಾ ಇಲ್ಲ. ಕನಿಷ್ಠ ಇದಕ್ಕೊಂದು ಯಾವುದೇ ರೀತಿಯ ಮಧ್ಯಪ್ರವೇಶ ಮಾಡುವಂಥ ಅಥವಾ ಇವರ ಕೇಂದ್ರದ ಅಧಿಕಾರಿಗಳನ್ನು, ಕೇಂದ್ರದಲ್ಲಿರ್ತಕ್ಕಂಥ ಪ್ರಧಾನಿಯ ಗಮನ ಸೆಳೆಯುವಂಥ ಕೆಲಸಗಳನ್ನು ಇವರು ಮಾಡ್ತಾ ಇಲ್ಲ. ಕನಿಷ್ಠ ಇದಕ್ಕೆ ಬೇಕಾದಂಥ ಒಂದು ಮಾತು ಇವರಿಂದ ಬಾಯಿಂದ ಬರ್ತಾ ಇಲ್ಲ. ಬದಲಾಗಿ ಏನಂದರೆ ಇಲ್ಲಿಯ ರಾಜ್ಯ ಸರ್ಕಾರದ ಕೊರತೆಗಳನ್ನಷ್ಟೇ ಮಾತಾಡ್ತಾ ಇದ್ದಾರೆ. ನೋಡಿ, ನಿನ್ನೆ ಆಟೋ ಚಾಲಕರು ಯಾರು ಸಚಿವ ಮುನಿಯಪ್ಪರ ಮನೆಗೆ ಏನು ಮುತ್ತಿಗೆ ಹಾಕಿ ಆಟೋ ಸಮಸ್ಯೆದ ಬಗ್ಗೆ, ಅವರ ಗ್ಯಾಸ್ ಸಮಸ್ಯೆಯ ಬಗ್ಗೆ ಹೇಳ್ಕೊಂಡಿದ್ದಾರೆ. ಆವಾಗ ಮುನಿಯಪ್ಪರು ಹೇಳಿದ್ರು, ನೀವು ಕೇಳಬೇಕಿದ್ದದು ಪ್ರಧಾನಿಯವರ ಹತ್ರ ಅಂತ. ಆದರೆ ಪ್ರಧಾನಿಯಲ್ಲಿ ಮಾತಾಡಲಿಕ್ಕೆ ಇಲ್ಲಿಯ ಯಾರೂ ಕೂಡ ತಯಾರಿಲ್ಲ. ಇಲ್ಲಿಯ ಸಂಸದರಾಗಿ BJPಯ ಸಂಸದರುಗಳು ಮಾತಾಡ್ತಾ ಇಲ್ಲ, BJPಯ ಶಾಸಕರು ಇಲ್ಲಿ ಬಗ್ಗೆ ಮಾತಾಡ್ತಾ ಇಲ್ಲ, ಇಲ್ಲಿಯ ವಿರೋಧ ಪಕ್ಷ ಆಗಿರ್ತಕ್ಕಂಥ BJP ಈ ಬಗ್ಗೆ ಚಕಾರನೇ ಎತ್ತುತ್ತಾ ಇಲ್ಲ. ಹಾಗಾದರೆ ಜನರ ಸಮಸ್ಯೆಯನ್ನು ಬಗೆಹರಿಸೋದು ಯಾರು? ನೋಡಿ, ಇವತ್ತು ಅಡುಗೆ ಅನಿಲ ಮತ್ತು ವಾಣಿಜ್ಯ ಅನಿಲ, ಕಮರ್ಷಿಯಲ್ ಗ್ಯಾಸ್ ಹೋಟೆಲ್ಗಳಿಗೆ, ಹೋಟೆಲ್ ಎಷ್ಟು ಉದ್ಯಮ ನೆಲಕಚ್ಚಿದೆ ಅಂತಂದರೆ ಬಹುತೇಕ ಸಣ್ಣ ಪುಟ್ಟ ಹೋಟೆಲ್ಗಳು ಅಂಗಡಿ ಬಾಗಿಲನ್ನು ಮುಚ್ಚಿ ಮನೆಗೆ ತಲುಪಿದ್ದಾರೆ. ಪಾಪ ಅವರಿಗೆ ಇವತ್ತು ಒಂದೊತ್ತಿನ ಊಟಕ್ಕೂ ಕೂಡ ಪರದಾಡುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ಅವರ ಬದುಕು ಏನಾಗಲಿಕ್ಕಿದೆ? ಅವರ ಹೋಟೆಲನ್ನು ನಂಬಿ ಬದುಕ್ತಕ್ಕಂಥ ಅದೆಷ್ಟೋ ಕುಟುಂಬ ಇವತ್ತು ಬೀದಿ ಪಾಲಾಗ್ತಾ ಇದೆ. ಅಂದರೆ ಶ್ರೀಮಂತ ವರ್ಗದ ಏನು ಹೋಟೆಲ್ಗಳಿಗೆ ಅವರಿಗೆ ಕಾಳಸಂತೆಯಲ್ಲಿ ಅಡುಗೆ ಅನಿಲ ಸಿಗ್ತಾ ಇದೆ, ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಗ್ತಾ ಇದೆ. ಅದೇ ಸಣ್ಣ ಪುಟ್ಟ ಗೂಡಂಗಡಿಗಳನ್ನು ಇಟ್ಟು ಅಥವಾ ಸಣ್ಣ ಪುಟ್ಟ ಉದ್ಯಮಗಳನ್ನು ಮಾಡ್ತಕ್ಕಂಥ ಸಣ್ಣ ಪುಟ್ಟ ಹೋಟೆಲ್ಗಳಿಗೆ, ಅಲ್ಲಿಯ ಮಾಲಕರಿಗೆ ವಾಣಿಜ್ಯ ಬಳಕೆಯ ಅಡುಗೆ ಅನಿಲ ಸಿಗ್ತಾ ಇಲ್ಲ. ಅದನ್ನು ಕಾಳಸಂತೆಯಲ್ಲಿ ದುಪಟ್ಟು ಹಣವನ್ನು ಕೊಟ್ಟು ಖರೀದಿಸುವಂಥ ಒಂದು ಶೋಚನೀಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಈ ಬಗ್ಗೆ ಇಲ್ಲಿಯ ಜಿಲ್ಲಾಡಳಿತ ಆಗಲಿ ಅಥವಾ ಇಲ್ಲಿಯ ಆಡಳಿತ ಏನು ಒಂದು ಕ್ರಮವನ್ನು ಕೈಗೊಳ್ಳುವಂಥ ಅಥವಾ ಇದರ ಬಗ್ಗೆ ಒಂದು ಸೂಕ್ತವಾದ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳುವ, ಕಾಳಸಂತೆಯನ್ನು ಹತೋಟಿಯಲ್ಲಿರ್ತಕ್ಕಂಥ ಯಾವುದೇ ಕೆಲಸವನ್ನು ಮಾಡ್ತಾ ಇಲ್ಲ. ನೋಡಿ, ಆಟೋ ದರ ದರ ಏರಿಕೆಯಾಗಿದೆ, ದುಪ್ಪಟ್ಟಾಗಿದೆ. ಅದನ್ನು ಕೂಡ ಏನು ಕೊರತೆಯನ್ನು ನೀಗಿಸುವಂಥ ಕೆಲಸವನ್ನು ಯಾರು ಕೂಡ ಮಾಡ್ತಾ ಇಲ್ಲ. ಹಾಗಾಗಿ DYFI ಒಂದು ಪ್ರಶ್ನೆ ಇಟ್ಕೊಂಡು ಚಳವಳಿಯನ್ನು ಪ್ರಾರಂಭ ಮಾಡಿದೆ. ಪ್ರತಿಯೊಂದು ಊರಿನಲ್ಲೂ ಕೂಡ ಇಂಥ ಒಂದು ಅಡುಗೆ ಅನಿಲ ಪ್ರಶ್ನೆ ಇಟ್ಕೊಂಡು ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಸರ್ಕಾರ ಮಧ್ಯಪ್ರವೇಶ ಮಾಡಬೇಕು. ಕೇಂದ್ರದ ಆಡಳಿತ BJP ಸರ್ಕಾರ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಈ ಒಂದು ಗ್ಯಾಸ್ ಕೊರತೆ ಏನಿದೆ ಅದನ್ನು ನೀಗಿಸುವಂಥ ಒಂದು ಕೆಲಸವನ್ನು ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಕೇಂದ್ರ ಸಚಿವ ಜೋಶಿ ಅವರೆಂದರೆ LPG ಸಮಸ್ಯೆಗೆ ಆಟೋದವರು ನೀವು ಪೆಟ್ರೋಲ್ಗೆ ಬದಲಾಯಿಸಿ ಅದೇ ಗ್ಯಾಸಿಗೆ ನೋಡಿ, ಕೇಂದ್ರದ ಪ್ರಹ್ಲಾದ್ ಜೋಶಿ ಅವರು ಹೇಳುವಂಥ ಹೇಳಿಕೆ ಅದೊಂದು ಬಹಳ ಖೇದಕರ. ಯಾಕೆಂದರೆ ಇವತ್ತು ಉರುವಲಿನಿಂದ ಗ್ಯಾಸಿಗೆ ಬರಬೇಕು ಅಂತ ಕೇಂದ್ರದ ಉಜ್ವಲ ಯೋಜನೆ ಅಥವಾ ಬೇರೆ ಬೇರೆ ಯೋಜನೆ ಹೆಸರಲ್ಲಿ ಜನ ಉರುವಲನ್ನು ಬಳಸ್ತಾ ಇದ್ರು, ಗ್ಯಾಸಿಗೆ ಬನ್ನಿ ಅಂತ ಹೇಳಿದರು. ಆದರೆ ಇವಾಗ ಮತ್ತೆ ಅಥವಾ ಏನು ಎಲೆಕ್ಟ್ರಿಕಲ್ ಅಥವಾ ಗ್ಯಾಸ್ ಇಂಥ ಒಂದು ಉದ್ದಿಮೆಗಳಿಗೆ ನೀವು ಬರಬೇಕು ಅಂತ ವಾಹನವನ್ನು ಉಪಯೋಗಿಸಬೇಕು ಅಂತ ಅವರೇ ಹೇಳಿಕೆ ಕೊಟ್ಟು ಅದಕ್ಕೆ ಪ್ರೋತ್ಸಾಹ ಕೊಟ್ಟು ಈಗ ಅದನ್ನು ಬಳಕೆ ಮಾಡಬೇಡಿ, ಪೆಟ್ರೋಲ್ಗೆ ಹೋಗಿ ಅನ್ನೋದನ್ನು ಕೂಡ ಅದು ಬಹಳ ಒಂದು ಏನು ಕಾಟಾಚಾರದ ಹೇಳಿಕೆ ಅಷ್ಟೇ. ಯಾಕೆಂದರೆ ಇಂಥ ಸಂದರ್ಭದಲ್ಲಿ ಜನರ ಸಮಸ್ಯೆ, ಆಟೋ ಈಗಾಗಲೇ ಗ್ಯಾಸಿಗೆ ಹೋದವರನ್ನು ಏನು ಮಾಡೋದು? ಅಂತ ಗ್ಯಾಸ್ ಬಳಕೆಯ ಆಟೋಗಳನ್ನು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಅವರ ದಿನ ಹೋಗಬೇಕು, ಅದರಲ್ಲಿ ಬದುಕಬೇಕು. ಈಗ ಗ್ಯಾಸನ್ನು ಕನಿಷ್ಠ ಅವರನ್ನು ಒದಗಿಸುವಂಥ ಕೆಲಸಗಳನ್ನು ಮಾಡಬೇಕು. ಅದು ಬಿಟ್ಟು ಈ ರೀತಿಯ ಹೇಳಿಕೆ ಕೊಡೋದು ಸರಿಯಲ್ಲ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. 60 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅಪೂರ್ವ ಸಾಧನೆ ಮೆರೆಯುತ್ತಾ ಸದೃಢ ವಿದ್ಯಾರ್ಥಿ ಶಕ್ತಿಗಳಿಂದ ಸಮಾಜಕ್ಕೆ ನೀಡುತ್ತಿರುವ ಪುತ್ತೂರಿನ ಏಕೈಕ ವಿದ್ಯಾಸಂಸ್ಥೆ ವಿವೇಕಾನಂದ ಪದವಿ ಪೂರ್ವ ಕಾಲೇಜು. 98% ಅಧಿಕ ಅಂಕಗಳನ್ನು ಪಡೆದಿರುವ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣ, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದ ಸಾಧಕ ವಿದ್ಯಾರ್ಥಿಗಳಿಗೆ ಶುಲ್ಕದಲ್ಲಿ ರಿಯಾಯಿತಿ,
ಅನುಭವಿ ಅಧ್ಯಾಪಕ ವೃಂದ, ವಿಶಾಲವಾದ ಪ್ರಯೋಗಾಲಯ, ಗ್ರಂಥಾಲಯ, ನೀಟ್, ಜೆಇಇ, ಸಿಇಟಿ ಹಾಗೂ ಸಿಎ ಫೌಂಡೇಶನ್ ಕೋರ್ಸ್ಗಳಿಗೆ ತರಬೇತಿ, ಐಎಎಸ್, ಐಪಿಎಸ್ ನಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ, ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳಿಗಾಗಿ ಸಿಎಸ್ಇಇಟಿ ಹಾಗೂ ಸರ್ಟಿಫಿಕೇಟ್ ಕೋರ್ಸ್ಗಳಿಗೆ ತರಬೇತಿ, ವಿಕಸನ ಟಿವಿ ಹಾಗೂ ರೇಡಿಯೋ ಪಾಂಚಜನ್ಯ 90.8 FM, ಕಾಲೇಜು ಬಸ್ ವ್ಯವಸ್ಥೆ, ಕ್ರೀಡೆಗೆ ಒತ್ತು ಕೊಟ್ಟು ವಿಶಾಲವಾದ ಕ್ರೀಡಾಂಗಣ, ವಿದ್ಯಾರ್ಥಿನಿಯರಿಗಾಗಿ ಕಾಲೇಜ್ ಕ್ಯಾಂಪಸ್ನಲ್ಲೇ ಪ್ರತ್ಯೇಕ ವಸತಿ ನಿಲಯಗಳು, ಅರ್ಹ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಹಲವು ವಿದ್ಯಾರ್ಥಿ ವೇತನಗಳು, ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದ್ಯಾರ್ಥಿಗಳ ಸತತ ಸಾಧನೆ. ನಮ್ಮಲ್ಲಿ ಲಭ್ಯವಿರುವ ಕೋರ್ಸ್ಗಳು: ವಿಜ್ಞಾನ ವಿಭಾಗ, ಪಿಸಿಎಂಬಿ, ಪಿಸಿಎಂಸಿ, ಪಿಸಿಎಂಎಸ್, ಪಿಸಿಎಂಎ, ವಾಣಿಜ್ಯ ವಿಭಾಗ, ಎಸ್ಸಿಬಿಎ, ಎಸ್ಸಿಬಿಎ, ಇಸಿಬಿಎ, ಕಲಾ ವಿಭಾಗ, ಎಚ್ಇಪಿಎಸ್. ವಿವೇಕಾನಂದ ಪದವಿ ಪೂರ್ವ ಕಾಲೇಜು, ನೆಹರು ನಗರ, ಪುತ್ತೂರು. 8073700468, 8105072386. ವೆಬ್ಸೈಟ್ www.vivekanandapuc.com.